ಮಾರ್ನಿಂಗ್. ಈಗ ಗಂಟೆ 5:30 ಆಗಿದೆ, 5:30. ಬೇಗ ಇದ್ದೀವಿ ಇವಾಗ 5:30 ಆಗಿದೆ. ನಾನು ಬೇಗ ಎದ್ದಿದ್ದೀನಿ. ಬೇಗ ಅಂದರೆ ಇವತ್ತು ಚಪಾತಿ ಮಾಡಲಿಲ್ಲ ಅಂತ ಬೇಗ ಎದ್ದಿದ್ದೀನಿ. ಯಾಕಂದರೆ ಚಪಾತಿ ಮಾಡಲಿಕ್ಕೆ ತುಂಬ ಸ್ವಲ್ಪ ಲೇಟ್ ಆಗುತ್ತೆ, ಮತ್ತು ಮಕ್ಕಳಿಗೆ ಸ್ಕೂಲ್ ಉಂಟಲ್ವ, ಅದಕ್ಕೆ ಬೇಗ ಎದ್ದಿದ್ದೀನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಬೆಳದಿಂಗಲು ತುಳು ಆ್ಯಂಡ್ ಕನ್ನಡ ಬ್ಲಾಗ್ಸ್. ನೋಡಿ, ನಾನು ಚಪಾತಿಗೆ ಈಗ ರೆಡಿ ಮಾಡಿ ಮತ್ತು ಪನ್ನೀರ್ ಗ್ರೇವಿ ಮಾಡುವ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ 5:30ಗೆ. ನನಗೆ ಎದ್ಲಿಕ್ಕೆ ಸ್ನಾನ ಮಾಡಲಿಕ್ಕಾಗಲ್ಲ, ಪೂಜೆಯೆಲ್ಲ ಮಾಡಲಿಕ್ಕಾಗಲ್ಲ. ನನಗೆ ಪೂಜೆಯೆಲ್ಲ ಮಾಡೋದು ನಿಜ ಮಾಡ್ತದೆ. ಚಪಾತಿಗೆ ಸ್ವಲ್ಪ ಕಲಿಸಿಡುವ ಉಪ್ಪು ಮತ್ತು ನಾನು ಚಪಾತಿ ಮಾಡುವಾಗ ಉಪ್ಪು ಮತ್ತು ಸ್ಟ್ಯಾಂಡ್ ಸ್ವಲ್ಪ ಇಡಲಿಕ್ಕೆ ಜಾಗ ಇಲ್ಲ, ತುಂಬ ಕಷ್ಟ ಆಗುತ್ತೆ. ರಿಜಿಸ್ಟ್ಮೆಂಟ್ ಹಾಕುವುದಿಲ್ಲ, ತುಂಬ ಕಷ್ಟ. ಅಡುಗೆ ಕೂಡ ಚಿಕ್ಕದಾಗಿ ಎಲ್ಲ ಕ್ಲೀನ್ ಮಾಡಿ ಕಟ್ಟಿ ಬಟಾಣಿಯನ್ನು ಸ್ವಲ್ಪ ಉದ್ದುಗಾಣಿದೆ, ಅದನ್ನು ಸ್ವಲ್ಪ 3 ವಿಸಿಲ್ ತೆಗಿತೀನಿ. ಪನ್ನೀರ್ ಮಾಡ್ತಿದ್ದೆ. ಏನು ಮಾಡ್ತೀನಿ ಗೊತ್ತಾ, ಇವತ್ತು ನಾನು ಪನ್ನೀರ್ ಮಾಡಲಿಕ್ಕೆ ಪನ್ನೀರ್ ಮಸಾಲ, ಮಟರ್ ಪನ್ನೀರ್ ಮಸಾಲನ ಉಪಯೋಗ ಮಾಡ್ತಿದ್ದೀನಿ. ಕೊತ್ತಂಬರಿ, ಟೊಮೆಟೊ, ಈರುಳ್ಳಿ, ಶುಂಠಿ, ಕಾಯಿಮೆಣಸು, ಬೆಳ್ಳುಳ್ಳಿ, ಗೋಡಂಬಿ ಇಷ್ಟು ಹಾಕಿ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಪ್ಯಾನಲ್ಲಿ. ಚೆನ್ನಾಗಿ ಬಂದಿದೆ, ಬಂದ್ ಮಾಡ್ತೀನಿ. ಅದು ಸಣ್ಣದಾದ್ಮೇಲೆ ಫ್ರೈ ಮಾಡುವ. ಪಾತ್ರೆ ನೋಡಿ ಉಂಟು ಲಾಸ್ಟಿಗೆ, ಫಸ್ಟೆಲ್ಲ ಕೆಲಸ ಮಾಡುವ. ಪಾತ್ರ ನಿನ್ನೆದು ಊಟದ್ದೆಲ್ಲ ನಾವು ಊಟ ಮಾಡಿದ್ದೆಲ್ಲ ತೊಳೆದಿದ್ದೀನಿ. ಇದು ಮಾಡಿಲ್ಲ, ನಾನು ಊಟದ್ದೆಲ್ಲ ಆಗಿದೆ. ಸೆಟ್ಟಿಂಗ್ ಮಾಡಬೇಕೀಗ. ಕೆಲವೊಂದು ಅದು ಆಗ್ತಾನೇ ಇಲ್ಲ. ಯಾವುದು ಆಗ್ಬೋದು ಚಪಾತಿ ಮಾಡಬೇಕಂದ್ರೆ ನಮಗೆ ತುಂಬಾ ಇದು. ಮತ್ತೆ ಇದು ಗೊತ್ತಾ, ಸೆಕೆಯಲ್ಲಿ ಕೂರ್ಲಿಕ್ಕೆ ಆಗಲ್ಲ, ಇಲ್ಲಿ ತುಂಬಾ ಕಷ್ಟ ಆಗುತ್ತೆ.
ಬಟ್ಲು ತೊಳಿತೀನಿ. ಅದಕ್ಕೆ ಎಲ್ಲ ಒಂದೊಂದೇ ಹಾಕೊಂಡು ಬರ್ತೀನಿ, ಯಾಕಂದರೆ ಒಮ್ಮೆಲೆ ಇದು ಮಾಡ್ತೀನಿ. ಹಾಗೆ ಎಲ್ಲನೂ ಒಂದೇ ಥರ ಮಾಡಲಿಕ್ಕೆ ಹಾಕಲ್ಲ, ಒಮ್ಮೆಲೆ ಮಾಡ್ತೀನಿ. ಅದಕ್ಕೆ ಒಂದು ಬಟ್ಲು ತೆಗೆದು ಹಾಕ್ತೀನಿ. ಎಲ್ಲ ಉಂಡೆ ಮಾಡಿ ಇಡುವ. ಒಂದು 10 ಚಪಾತಿ ಇದ್ದರೆ ಸಾಕು ನನಗೆ. 2 ಒಂದು 6 ನೀರು ದೋಸೆ ಕೂಡ ಆಗಬೇಕು. ಚಪಾತಿ ಆಗಬೇಕು, ನೀರು ದೋಸೆ ಆಗಬೇಕು. ಮಕ್ಕಳಿಗೆ ಪನ್ನೀರ್ ಸಾಕು ಫ್ರೈ ಆಗಿದ್ದು. ಎಲ್ಲನೇ ಆಗಬೇಕು, ಸ್ವಲ್ಪ ಸ್ಲೋ ಇಡುವ. ಚಪಾತಿ ಈ ಕಡೆ. ಇವಾಗ ಒಂದು ಕೆಲಸ ಮಾಡುವ. ಒಂದೆರಡು ಪಲಾವ್ ಎಲೆ ಹಾಕುವ, ಸ್ವಲ್ಪ ಚಕ್ಕೆ ಹಾಕುವ, 2 ಲವಂಗ ಹಾಕಿ ಒಗ್ಗರಣೆ ಕೊಡುವ. ಮಸಾಲೆ ರುಬ್ಕೊಂಡು ಬಂದಿದ್ದೀನಿ. ಆಲ್ರೆಡಿ ಫ್ರೈ ಆಗಿದೆ ಇದು. ಹೆಚ್ಚು ನೀರು ಹಾಕ್ಬೋದು, ಅದರಲ್ಲಿ ಉಂಟು. ಅದಕ್ಕೂ ಕೂಡ ಉಪ್ಪು ಕೂಡ ಹಾಕಿದ್ದೀನಿ, ನೋಡ್ಕೊಂಡು ಹಾಕಬೇಕು. ರೆಸಿಪಿ ಏನು ತೋರಿಸಲ್ಲ, ಚಪಾತಿ ಮಾಡುವ. ಕುದೀಲಿ. ಎಲ್ಲನೂ ನಾವು ಅನ್ಕೊಂಡಾಗೆ ಆಗುದಿಲ್ಲ, ಯಾಕೆ ಗೊತ್ತಾ? ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ 3K ಕಂಪ್ಲೀಟ್ ಆಯಿತು. ಹೀಗೇನೆ ಸಪೋರ್ಟ್ ಮಾಡ್ತೀವಿ. ತುಂಬ ಖುಷಿ ಆಯಿತು, ತುಂಬ ಖುಷಿಯ ದಿನ. 3K ಕಂಪ್ಲೀಟ್ ಆದಾಗ ಎಷ್ಟೊಂದು ಖುಷಿ ಆಗುತ್ತೆ ಅಂದರೆ, ಹಂಚ್ಕೋಬೇಕಂತ ಅನ್ಕೋತೀನಿ, ಬೇಡಂತ. ದುಡ್ಡು ಬರುವಾಗ ಎಲ್ಲ ಹಂಚ್ಕೋತೀನಿ, ಇವಾಗ ಬೇಡ. ದುಡ್ಡು ಬರುವಾಗ ಎಲ್ಲ ನಾನು ಹಂಚ್ಕೋತೀನಿ, ಇವಾಗ ಬೇಡ ಅಂತ ಇದ್ದೀನಿ. ದುಡ್ಡು ಬರ್ತದಲ್ವ, ಅವಾಗ ಎಲ್ಲ ಹಂಚ್ಕೋತೀನಿ. ನೋಡುವ ಇವಾಗ ಏನಾಗುತ್ತೆ ಗೊತ್ತಾ? ಇವಾಗ ಹಂಚ್ಕೊಂಡ್ರೆ ಅದರಲ್ಲಿ ಪೋಸ್ಟ್ ಎಲ್ಲ ಹಾಕಬೇಕು. ನಿಜವಾಗ್ಲೂ ನನಗೆ ಪೋಸ್ಟ್ ಹಾಕಲಿಕ್ಕೆ ಇದೇ ಆಗ್ತಿಲ್ಲ. ಅದು ಪೋಸ್ಟ್ ಹಾಕಿದರೆ ಒಳ್ಳೆಯದು, ನಮ್ಮ ಚಾನಲ್ ಗ್ರೋತ್ ಆಗುತ್ತೆ. ಗ್ರೋತ್ ಆಗೋದ್ರಿಂದ ನಮ್ಮ ಚಾನಲ್ಗೆ ತುಂಬ ಹೆಲ್ಪ್ ಇದೆ. ನಾವು ಇದು ಹಾಕಿದರೆ, ಪೋಸ್ಟ್ ಎಲ್ಲ ಹಾಕಿದರೆ ಏನು ಇಂಟ್ರೆಸ್ಟ್ ಕೆಲವು ಸರ್ತಿ ಹೋಗುತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ಉಪ್ಪು ನೋಡ್ಕೊಂಡು ಹಾಕಿ. ಮಸಾಲೆ ಎಲ್ಲ ಹಾಕ್ತಿರಲ್ಲ, ಉಪ್ಪು ನೋಡ್ಕೊಂಡು ಹಾಕಬೇಕು. ಚಪಾತಿ ಮಾಡಿದರೆ ಇದು ಗ್ಯಾಸು ವೇಸ್ಟು, ಎಲ್ಲನೂ ವೇಸ್ಟು, ಟೈಮು ವೇಸ್ಟು. ಇವಾಗ ನಾನು ನೀರಿಂದು ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ ಗೊತ್ತಿಲ್ಲ, ಆದರೆ ಕಡಲೆ ಹಾಕುವ. ಸಾಕು, ಇದು ಹೆಚ್ಚು ನೀರಾದರೆ
ಮಜಾ ಇದಲ್ಲ ತಿನ್ನಲಿಕ್ಕೆ. ಕಡಿಮೆ ಆದರೆ ಬೈ ಸಂಜೆಗೆ ಏನಾದರೂ ಸ್ಪೆಷಲ್ ಮಾಡೋದು, ಸ್ಪೆಷಲ್ ಏನಾದರೂ ಮಾಡೋದು. ಚಪಾತಿ ಮಾಡಿದ್ರೆ ತುಂಬ ದಿನ ಆಯಿತು, ಮಗನಿಗೆ ಮಾಡಿ ಕೊಡ್ತಿದ್ದೆ, ನಾವು ತಿನ್ನದೆ ತುಂಬ ದಿನ ಆಯಿತು. ಮತ್ತು ತುಂಬ ಹೀಟ್ ಚಪಾತಿ ಮಾಡಿದ್ರೂ ಕೂಡ ತುಂಬ ಹೀಟ್. ಇಲ್ಲಿ ಹೀಟಿಗೆ ಚಪಾತಿ ತಿಂದರೆ ಏನಾಗುತ್ತೋ. ಓಕೆ, ಚಪಾತಿ ಆಯಿತು, ಮಾರ್ನಿಂಗಿದ್ದು ಚಪಾತಿ ರೆಡಿ ಆಯಿತು. ಹಾಗೆ ದೋಸೆ ಮಕ್ಕಳಿಗೆ ಇಬ್ಬರಿಗೂ ರೆಡಿ ಆಯಿತು. ಅವರು ಇವಾಗ ತಿಂದು ಹೋಗ್ತಾರೆ, ಟಿಫಿನ್ಗೆ ಚಪಾತಿ ತಗೊಂಡು ಹೋಗ್ತಾರೆ. ಪನ್ನೀರ್ ಗ್ರೇವಿ ಕೂಡ ರೆಡಿ ಆಯಿತು. ಇನ್ನೂ ಒಂದು ಕೆಲಸ ಬಾಕಿ ಇದೆ. ಅದೇ ಏನು ಅಂದರೆ ನೋಡಿ, ಇದೆ ಈಗ ದೇವ. ಇದು ಕೆಲಸ ಮಾಡೋದಂದರೆ ತುಂಬ ಕಷ್ಟ. ಇಷ್ಟು ಪಾತ್ರೆ ಇದೆ ನೋಡಿ, ಎಲ್ಲ ಮಾಡಿ 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 ಇಟ್ಟೆ. ಈಗ 6:45 5:15 ಎದ್ದಿದ್ದೀನಿ. 6:45 ಇಷ್ಟ ಆಯಿತು. ಇನ್ನು ಎಲ್ಲ ಕೆಲಸ ಮಾಡುವಾಗ 7:30 ಆಗುತ್ತೆ. ಅದಕ್ಕೆ ಇದೆಷ್ಟೆಲ್ಲ ಆಯಿತು ನಂದು ಚಪಾತಿ ಎಲ್ಲ. ಇನ್ನು ಮಕ್ಕಳಿಗೊಂದು ಹಾಲಿಡಬೇಕು ಸ್ವಲ್ಪ. ಮತ್ತು ಇಲ್ಲಿಗೆ ನಂದು ಕೆಲಸ ಇವತ್ತಿದ್ದಲ್ಲ, ಈಗದ್ದು ತಿಂಡಿ ಆಯಿತು ಅಷ್ಟೇ. ಮತ್ತು ಒಂದು ಗ್ರೇವಿ ಆಯಿತು ಅಷ್ಟೇ. ಮಕ್ಕಳು ಹಾಲು ಉಜ್ಜಲಿಕ್ಕೆ ಹೋಗಿದ್ದಾರೆ, ಅವರಿಗೆ ತಿಂಡಿ ಕೊಟ್ಟು ತಂದಿಟ್ಟಿದ್ದೀನಿ. ಮಕ್ಕಳು ತಿಂದ ಮೇಲೆ ಸ್ಕೂಲಿಗೆ ಹೊರಡೋದು. ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಟಿಫಿನ್ ಎಲ್ಲ ರೆಡಿ ಆಯಿತು. ಇನ್ನು ಪಾತ್ರ ತೊಳೆದು ಆಯಿತು. ತೋರಿಸ್ತೀನಿ ನಿಮಗೆ ಹೆಂಗೆ ಆಗಿದೆ ನಂದು ಅಡುಗೆ ಕೋಣೆ. ತುಂಬ ಕೆಲಸ ಇತ್ತು ಅಡುಗೆ ಕೋಣೆಯಲ್ಲಿ. ಎಲ್ಲ ಕ್ಲೀನಾಗಿದೆ ನೋಡಿ. ಒಂದು ಪಾತ್ರೆ ಬಾಕಿ ಇದೆ, ಎಲ್ಲ ಕ್ಲೀನಾಗಿದೆ. ಗ್ಯಾಸ್ ಕಟ್ಟೆ ಎಲ್ಲ ತಿಂದು ಎಲ್ಲರೂ ಹೋದರು, ಸ್ಕೂಲಿಗೆ ಹೋದರು. ಇವಾಗ ನಾನು ಒಂದು ತಿಂಡಿ ತಿನ್ನಬೇಕು. ನಂದು ತಿಂಡಿ ಇವತ್ತೊಂದು ಸ್ವಲ್ಪ ಬೇಗ ತಿಂತೀನಿ ನೋಡಿ. ಪಲ್ಯನೂ ಖಾಲಿ ಆಗ್ತಾ ಬಂತು. ಸಂಜೆ ತನಕ ಸಾಕಾಗ್ಬೋದು ಅಂತ ಅನ್ಕೋತೀನಿ. ನಾನೊಂದು 2 ಚಪಾತಿ ತಿಂತೀನಿ. ತಿಂದು ಮತ್ತೆ ನಾನು ನೆಲ ಒರೆಸಿ ಬಟ್ಟೆ ಒಗೆದು ಇದು ಮಾಡೋದು. ಅದು ಇದ್ದದ್ದೇ ಯಾವಾಗಲೂ ನಮ್ಮದು ರೂಟೀನ್, ಡೈಲಿ ರೂಟೀನಲ್ಲಿ ಅದು ಒಂದು 2 ಆಗೇ ಆಗುತ್ತೆ. ನಾನು ಸ್ವಲ್ಪ ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ. ತೆಂಗಿನಕಾಯಿ ಹಾಕಲಿಲ್ಲ, ಏನೂ ಹಾಕಲಿಲ್ಲ. ಈ ರೀತಿ ಒಮ್ಮೆ ನೀವು ಮಾಡಿದರೆ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ರೆಸ್ಟೋರೆಂಟಲ್ಲೆಲ್ಲ ಹೀಗೇ ಮಾಡೋದು, ಆದರೆ ದುಡ್ಡು ಮಾತ್ರ ತುಂಬ ತಗೊಳ್ತಾರೆ. ಅದಕ್ಕಿಂತ ನಮ್ಮ ಮನೆಯಲ್ಲೇ ಹೀಗೇ ಮಾಡಿ ತಿಂದರೆ ಅದೇ ಒಂದು ಟೇಸ್ಟಿ ಅಲ್ವಾ. ಈಗ ತಿಂದು ನೋಡ್ತೀನಿ ನಿಮಗೆ. ಸೂಪರ್ ಆಗಿದೆ ನೋಡಿ. ಎಲ್ಲ ಮಾರ್ನಿಂಗ್ ರುಟೀನ್ ಆಯಿತು, ನಂದು ಕೆಲಸನೂ ಆಯಿತು. ಸಾಬನೆಲ್ಲ ಕೆಳಗೆ ಬಿದ್ದಿದೆ, ಎಲ್ಲ ಕೆಲಸ ಆಯಿತು. ಅಲ್ಲಿ ಬಿದ್ದಿದೆ ಅದು ನೋಡಿ, ಎಲ್ಲ ಆಯಿತು. ಟಿವಿ ಚಾಲಿದೆ. ಎಲ್ಲ ಕೆಲಸ ಆಗಿ ಬಂದು ಕೂತಿದ್ದೀನಿ. ಸ್ನಾನ ಮಾಡಿಕೊಂಡು ಎಲ್ಲ ಆಗಿ ಎಲ್ಲ ಕೆಲಸ ಆಯಿತು. ಅಡಿಗೆ ಒಂದು ರೈಸ್ ಆಗ್ತುಂಟು, ಅದು ಇರಲಿ. ಮಾರ್ನಿಂಗ್ ನಂದು ರುಟೀನ್. ಇವತ್ತು ನಾನು 5:15 ಇದ್ದಿದ್ದೀನಿ. ಆದ್ದರಿಂದ ನನ್ನ ಇವತ್ತು ಕೆಲಸ 9:45 ಎಲ್ಲ ಕೆಲಸನೂ ಆಯಿತು. ಇನ್ನು ಊರಿಗೆ ಹೋಗುವ ಪ್ಯಾಕಿಂಗ್ ಎಲ್ಲ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡುವ. ಪ್ಯಾಕಿಂಗ್ ಮಾಡಲಿಕ್ಕಿದೆ. ಊರಿಗೆ ಹೋಗೋದಂದರೆ ತುಂಬ ಖುಷಿ ಅಲ್ವಾ. ಅದಕ್ಕೆ ಪ್ಯಾಕಿಂಗ್ ಮಾಡಲಿಕ್ಕಿದೆ. 1 ತಿಂಗಳು ಆಗುವಷ್ಟು ಬಟ್ಟೆಯನ್ನು ತಗೊಂಡು ಹೋಗಬೇಕು. ನನಗೆ ಅದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಮಕ್ಕಳಿಗೆ ಕಡಿಮೆ ಆಗಬಾರ್ದು. ಹಾಗೆ ನನ್ನ ಈ ಚಿಕ್ಕ ಒಂದು ಮಾರ್ನಿಂಗ್ ರೂಟೀನ್ ಬ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಒಂದು ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಬೆಲ್ ಬಟನನ್ನು ಒತ್ತುವುದನ್ನು ಖಂಡಿತ ಮರಿಬೇಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೇ ಇರಲಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.